ನಾನು ಕವಿತಾ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಒಂದು ರೆಸಿಪಿ. ಅಂದರೆ ಈಗ ಫಿಶ್ ಫ್ರೈ ಎಲ್ಲ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಆಗಿ ಶಾಪಿಂದ ಮಸಾಲೆ ತರಿಸಿ ಅದಕ್ಕೆ ಎಗ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಹಾಕಿ ಅದನ್ನು ಮಿಕ್ಸ್ ಮಾಡಿ ಫಿಶ್ ಫ್ರೈ ಎಲ್ಲ ಮಾಡ್ತಾಯಿದ್ವಿ. ಆದರೆ ನನ್ನ ಅಮ್ಮ ನಿನ್ನೆ ಒಂದು ತುಂಬ ಚೆನ್ನಾಗಿ ಮಸಾಲೆ ಅವರೇ ತಯಾರಿ ಮಾಡಿ ತುಂಬ ಚೆನ್ನಾಗಿ ಫಿಶ್ ಫ್ರೈ ಮಾಡಿದರು. ಅದು ಕೂಡ ತವಾ ಫ್ರೈ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಆಯಿತು. ಸೊ ಅದಕ್ಕೋಸ್ಕರ ಇವತ್ತಿನ ಕಂಪ್ಲೀಟ್ ವಿಡಿಯೋ ಫಿಶ್ ರೆಸಿಪಿ, ಅಂದರೆ ಫಿಶ್ ತವಾ ಫ್ರೈ. ಬೂತಾಯಿ ಮೀನನ್ನು ತವಾ ಫ್ರೈ ಮಾಡಿದ್ದಾರೆ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಫಿಶ್ ತವಾ ಫ್ರೈಗೆ ಏನೆಲ್ಲ ಮಸಾಲೆ ಬೇಕು ಅಂತ ಹೇಳಿದರೆ, ಜಸ್ಟು ಈ ಒಂದು ಗಿಡ್ಡ ಮೆಣಸು ಆಗಿರ್ಬೋದು, ಮತ್ತು ಕುಮಟೆ ಮೆಣಸು ಆ್ಯಂಡ್ ಸ್ವಲ್ಪ ಅಕ್ಕಿ, ಉಪ್ಪು, ಹುಳಿ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹುಳಿ ಹಾಕ್ತಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಎಷ್ಟು ಗ್ರೈಂಡ್ ಮಾಡಲಿಕ್ಕಾಗತ್ತೆ ಅಷ್ಟು ಗ್ರೈಂಡ್ ಮಾಡಬೇಕಾಗತ್ತೆ. ಫಸ್ಟಿಗೆ ನೀರು ಹಾಕದೆ ಗ್ರೈಂಡ್ ಮಾಡಿದರು, ನೆಕ್ಸ್ಟ್ ನೀರು ಹಾಕಿ ಗ್ರೈಂಡ್ ಮಾಡಿದರು. ಆ್ಯಂಡ್ ಇದನ್ನು ಒಂದು ಪಾತ್ರೆಗೆ ಹಾಕಿ ನೆಕ್ಸ್ಟ್ ಅದಕ್ಕೆ ಫಿಶನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಹುಳಿ ಆಗಿರ್ಬೋದು ಆ ಮೀನಿಗೆ ಎಳ್ಕೊಳ್ಳುವಂಥದ್ದು. ಸೊ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗ್ತಾ ಹಾಗೆ ಮೀನಿನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಎಗ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಎಗ್ ಹಾಕಿದರೆ ಸ್ವಲ್ಪ ಅಂಟು ಹಿಡಿತದೆ ಅನ್ನುವಂಥದ್ದು. ಸೊ ಇದನ್ನು ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಗ್ಯಾಸ್ ಉರಿಸಿ ಒಂದು ತವಾ ಅಥವಾ ಕಾವಲಿಯನ್ನು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ, ಗ್ಯಾಸ್ ಸ್ಟವ್ ಮೇಲೆ. ನೆಕ್ಸ್ಟ್ ಈ ಮಿಕ್ಸ್ ಮಾಡಿದಂತಹ ಫಿಶ್ ಏನಿದೆ ಅದನ್ನು ತವಾಗೆ ಬಿಡುವಂಥದ್ದು. ಅದಕ್ಕಿಂತ ಮುಂಚೆ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆಗಲಿ. ಆ ನಂತರ ನೀವು ಫಿಶ್ ಏನಿದೆ ಒಂದೊಂದೇ ಫಿಶನ್ನು ಹಾಕ್ತಾ ಹೋಗಿ. ಇದು ಬೂತಾಯಿ ಮೀನು. ಸೊ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕಂತ ಹೇಳಿದರೆ ಇದಕ್ಕೆ ಅಕ್ಕಿ ಹಾಕಿದೆ ನೋಡಿ. ಸೊ ಒಂದು ಮುಡಿಯಷ್ಟು ಅಕ್ಕಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಮ್ಮನ ಒಂದು ಫಿಶ್ ಫ್ರೈ ರೆಸಿಪಿ ಅಂತ. ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಆದಷ್ಟು ಜಾಸ್ತಿ ವ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ತುಂಬ ಜನ ಕೇಳಿದರು ಯಾಕೆ ವ್ಲಾಗ್ ಎಲ್ಲ ತುಂಬ ಕಡಿಮೆ ಆಗ್ತಾ ಉಂಟು ಅಂತ. ಸೊ ಖಂಡಿತ ಜಾಸ್ತಿ ವ್ಲಾಗ್ ಹಾಕ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.